ಮದುವೆ ವಿಳಂಬ ಆಗ್ತಾ ಇದೆ. ಏನು ಕಾರಣ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾವ ಉದ್ಯೋಗದಲ್ಲೂ ಬಹಳ ಕಾಲ ಉಳಿಯೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಮದುವೆಯಾಗಿ ಬಹಳ ವರ್ಷಗಳಾದರೂ ಇನ್ನೂ ಮಕ್ಕಳೇ ಆಗಿಲ್ಲ. ಹೀಗೆ ಸಮಸ್ಯೆಗಳನ್ನು ಕೇಳಿಕೊಂಡು ಪಂಡಿತರ ಬಳಿ ಹೋದರೆ ನಿಮ್ಮ ಜಾತಕದಲ್ಲಿ ಸರ್ಪದೋಷ ಇದೆ, ಅದು ನಿವಾರಣೆ ಆಗಬೇಕೆಂದು ಹೇಳುತ್ತಾರೆ. ನಾಗದೋಷ, ಸರ್ಪದೋಷ ಎಂಬ ಪದಗಳನ್ನು ನೀವು ಕೇಳಿರಬಹುದು. ನಿಮಗೆ ನಾಗದೋಷವಿದೆ ಎಂದು ಪಂಡಿತರು ಹೇಳಿದರೆ ನಿಮಗೆ ಭಯವಾಗುವುದು ಸಹಜವೇ. ನಾಗ ಎಂಬ ಹೆಸರಿಗೆ ಅಂಥ ಒಂದು ಭಯಭೀತಿಯ ಭಾವನೆ ಸುತ್ತಿಕೊಂಡಿದೆ. ನಾಗದೋಷದಿಂದ ಅನೇಕ ಸಮಸ್ಯೆಗಳು ಉಂಟಾಗುವುದು ನಿಜಾನೇ, ಆದರೆ ಅದಕ್ಕೆ ನೀವೇ ಕಾರಣ ಇರಲಿಕ್ಕಿಲ್ಲ. ನಿಮ್ಮ ಕುಟುಂಬದ ಹಿರಿಯರಿಂದ ಆದ ಸಮಸ್ಯೆ ಇದ್ದರೂ ಇರಬಹುದು, ಹಾಗೆ ಅದಕ್ಕೆ ಪರಿಹಾರವೂ ಕೂಡ ಇದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ನಾಗದೋಷ ಎಂದರೇನು, ಸರ್ಪದೋಷ ಎಂದರೇನು, ಇದಕ್ಕೆ ಇರುವ ಪರಿಹಾರಗಳು ಯಾವುದು, ಈ ಪರಿಹಾರಗಳು ಯಾವ ದೇವಸ್ಥಾನಗಳಲ್ಲಿ, ಯಾವ ಪುಣ್ಯಕ್ಷೇತ್ರಗಳಲ್ಲಿ ಸಿಗುತ್ತದೆ ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಯಾವುದೇ ಹಾವನ್ನು ಹೊಡೆದಿಲ್ಲ, ತೊಂದರೆ ಕೊಟ್ಟಿಲ್ಲ. ಆದರೂ ನನ್ನ ಜಾತಕದಲ್ಲಿ ಸರ್ಪದೋಷ ಬಂದಿದೆಯಲ್ಲ ಏಕೆ ಎಂದು ಕೆಲವರು ಕೇಳುತ್ತಾರೆ, ಹಾಗೂ ತುಂಬಾನೇ ಭಯವನ್ನು ಕೂಡ ಪಡುತ್ತಾರೆ. ಇಹ ಜನ್ಮನಿ ಅನ್ಯ ಜನ್ಮನಿ ಎಂದು ಶಾಸ್ತ್ರ ಹೇಳುತ್ತದೆ. ಹಾಗೆಂದರೆ ಈ ಜನ್ಮದಲ್ಲಿ ಅಥವಾ ಕಳೆದ ಜನ್ಮದಲ್ಲಿ ಮಾಡಿದ ಕೃತ್ಯಗಳ ಫಲ ಈಗ ನಾವು ಈ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ. ಒಂದು ವೇಳೆ ಮುತ್ತಾತ, ತಾತ, ಚಿಕ್ಕಪ್ಪ, ತಂದೆ ಅಥವಾ ದೊಡ್ಡಪ್ಪ ಹಾವಿಗೆ ತೊಂದರೆ ಕೊಟ್ಟಿದ್ದರೆ ಈ ರೀತಿ ದೋಷ ಬರುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ನಾವು ಹೇಗೆ ಹಕ್ಕು ಸಾಧಿಸುತ್ತೇವೋ ಅದೇ ರೀತಿ ಪಾಪ ಪುಣ್ಯಗಳು ಸಹ ಪಿತ್ರಾರ್ಜಿತವಾಗಿ ನಮಗೂ ಕೂಡ ಬರುತ್ತವೆ. ನಾಗದೋಷಗಳಲ್ಲಿ ಹಲವು ವಿಧಗಳಿವೆ. ಸರ್ಪವಧ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೋ ಹಾವನ್ನು ಹೊಡೆದು ಹಾಕುವುದು. ಸರ್ಪಾಂಡ ಅಂದರೆ ಹಾವಿನ ಮೊಟ್ಟೆ ನಾಶ ಮಾಡುವುದು. ಸರ್ಪಕೇಲಿ ದರ್ಶನ, ಸರ್ಪಗಳ ಮಿಲನ ಕ್ರಿಯೆಯಲ್ಲಿ ತೊಡಗಿದ ಹಾವುಗಳನ್ನು ನೋಡುವುದು. ಸರ್ಪಗಳ ವಾಸಸ್ಥಾನವನ್ನು ನಾಶ ಮಾಡುವುದು. ಈ ತರದ ಕೃತ್ಯಗಳು ದೋಷಗಳು ಎಂದು ನಂಬಲಾಗಿದೆ. ನಾಗನ ದಾರಿಗೆ ಅಡ್ಡ ಮಾಡಬಾರದೆಂದು ಕೆಲವರು ಹೇಳುತ್ತಾರೆ. ಪದೇ ಪದೇ ನಮ್ಮ ಮನೆಗೆ ಹಾವುಗಳು ಬರುತ್ತವೆ, ಎಷ್ಟೋ ಸಲ ಹಿಡಿಸಿ ನಾವು ದೂರ ಬಿಡಿಸಿದ್ದೇವೆ, ಆದರೂ ಬರುತ್ತಿವೆ ಅಂದರೆ ಅದಕ್ಕೆ ಕಾರಣ ನಾಗವಿತಿರೋಧನ, ಮಲಿನೀಕರಣ ದೋಷ, ಗ್ರಹಗೋಷ್ಠ ನಿರ್ಮಾಣ. ಅಂದರೆ ಸರ್ಪಗಳು ಸಂಚರಿಸುವ ದಾರಿಗೆ ಅಡ್ಡಿ ಮಾಡಿದರೆ, ಮಲಿನ ಮಾಡಿದರೆ, ಆ ದಾರಿಯ ಶುದ್ಧತೆ ಹಾಳು ಮಾಡಿದರೆ ಅದು ದೋಷವೆಂದು ಪರಿಗಣಿಸಲಾಗುತ್ತದೆ. ಮನೆ ನಿರ್ಮಿಸುವಾಗ ಎಲ್ಲರೂ ನಾಗನ ದಾರಿಗೆ ಒಂದಲ್ಲ ಒಂದು ಬಾರಿ ಅಡ್ಡ ಮಾಡಿಯೇ ಮಾಡಿರುತ್ತಾರೆ. ಹೀಗಾಗಿ ಗೃಹ ಪ್ರವೇಶದ ನಂತರ ಒಮ್ಮೆ ಸರ್ಪಶಾಂತಿ, ಆಶ್ಲೇಷ ಬಲಿ ಕೂಡ ಮಾಡಿಸುವುದು ಒಳ್ಳೆಯದು ಎಂದು ಪುರಾಣಗಳಲ್ಲಿ ಬರೆಯಲಾಗಿದೆ. ನಾಗನ ಬಗ್ಗೆ ಇರುವ ನಂಬಿಕೆ ಹೀಗಿದೆ: ಎರಡು ಹಾವುಗಳು ಕಚ್ಚಾಡುವುದನ್ನು ನೋಡಿದರೆ ಹತ್ತಿರದವರು ಹಾಗೂ ಸಂಬಂಧಿಕರ ಮಧ್ಯೆ ಜಗಳವಾಗುತ್ತದೆ ಎಂದರ್ಥ. ಒಂದು ಹಾವು ಮತ್ತೊಂದು ಹಾವನ್ನು ನುಂಗುವುದನ್ನು ನೋಡಿದರೆ ಬೆಳೆ ನಾಶದ ಸೂಚನೆ. ಮನೆಯೊಳಗೆ ಹಾವು ಬಂದರೆ ಅದು ಆಸ್ತಿ ಬರುತ್ತದೆ ಎಂಬ ಸಂಕೇತ ಕೂಡ ಕೊಡುತ್ತದೆ. ಅದೇ ಮನೆಯಿಂದ ಆಚೆ ಹೋಗುತ್ತಿರುವುದನ್ನು ನೋಡಿದರೆ ಸಂಪತ್ತು ನಾಶವಾಗುತ್ತದೆ ಎನ್ನುವ ಸೂಚನೆಯನ್ನು ಕೂಡ ಇದು ಕೊಡುತ್ತದೆ. ಹೆಡೆ ಎತ್ತಿಕೊಂಡು ಹಾವು ಎಡದಿಂದ ಬಲಕ್ಕೆ ಬಂದರೆ ಶುಭ, ಬಲಗಡೆಯಿಂದ ವ್ಯಕ್ತಿ ಹತ್ತಿರ ಹಾವು ಬಂದರೆ ಅದು ಯಶಸ್ಸನ್ನು ತೋರಿಸುವ ಸಂಕೇತ, ಎಡಗಡೆಯಿಂದ ಬಂದರೆ ಅದು ಅಶುಭ ಎಂದು ಕೂಡ ನಂಬಲಾಗಿದೆ. ಹೆಡೆ ಎತ್ತಿ ವ್ಯಕ್ತಿಯ ಕಡೆ ದಿಟ್ಟಿಸಿ ನೋಡಿದರೆ ಸಂಪತ್ತು ದೊರೆಯುತ್ತದೆ ಎಂದು ನಂಬಲಾಗಿದೆ. ಹಾವು ಬೀಲ ಸೇರುವ ವೇಳೆ ನೋಡಿದರೆ ಬಡವರಿಗೆ ಶ್ರೀಮಂತಿಕೆಯು, ಶ್ರೀಮಂತರಿಗೆ ಬಡತನ, ಹೀಗೆ ಇವುಗಳ ನಿಜವಾದ ನಿದರ್ಶನ ದೊರೆಯುತ್ತದೆ. ನಿಮಗೆ ನಾಗದೋಷ ಇದೆಯಾ? ಇದನ್ನು ತಿಳಿಯೋದಕ್ಕೆ ನಿಮ್ಮ ಜಾತಕವನ್ನು ಪರಿಶೀಲಿಸಬೇಕು. ನಿಮ್ಮ ಜನ್ಮ ದೋಷ, ನಿಮ್ಮ ಹಿರಿಯರ ದೋಷದಿಂದ ನಾಗದೋಷವಿದ್ದಲ್ಲಿ ಜಾತಕದಲ್ಲಿ ತಿಳಿಯುತ್ತದೆ. ಕೆಲವೊಮ್ಮೆ ಅಲೌಕಿಕ ಸಂಗತಿಗಳನ್ನು ಕೂಡ ನೀವು ಗೊತ್ತು ಮಾಡಬಹುದು. ಉದಾಹರಣೆಗೆ, ಎಷ್ಟು ಪ್ರಯತ್ನಿಸಿದರೂ ಸಂತಾನ ಪ್ರಾಪ್ತಿ ಆಗದಿರುವುದು, ಎಷ್ಟು ದುಡಿದರೂ ಫಲ ಬರದೇ ಇರುವುದು, ಕೃಷಿಯಲ್ಲಿ ಎಷ್ಟು ಪ್ರಯತ್ನಿಸಿದರೂ ಸಾಕಷ್ಟು ಬೆಳೆ ಕೈಗೆ ಸಿಗದೇ ಇರುವುದು, ಕ್ರಿಮಿಕೀಟಗಳ ಹಾವಳಿ, ಮನೆ ಬಳಿ ಆಗಾಗ ನಾಗ ಕಾಣಿಸಿಕೊಳ್ಳುವುದು, ಕನಸಿನಲ್ಲಿ ಆಗಾಗ ನಾಗ ಕಾಣಿಸಿಕೊಳ್ಳುವುದು, ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತದೇ ಇರುವುದು, ಹೀಗೆ ಕೆಲವು ಚರ್ಮರೋಗಗಳು ಕೂಡ ನಾಗದೋಷದ ಸಂಕೇತವೆಂದು ನಂಬಲಾಗಿದೆ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿದೆ, ಹೇಗೆ ಪಡೆದುಕೊಳ್ಳಬೇಕೆನ್ನುವುದು ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆಯೇ. ಈ ಪರಿಹಾರಗಳು ಎಲ್ಲಿ ಸಿಗುತ್ತದೆ ಅನ್ನುವುದು ಕೂಡ ಒಂದು ಅತಿ ದೊಡ್ಡ ಪ್ರಶ್ನೆ.
ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಒಳಲಂಬೆ ಶಂಖಪಾಲ, ಸುಬ್ರಹ್ಮಣ್ಯ, ಕುಡುಪು, ಅನಂತ ಪದ್ಮನಾಭ ಕ್ಷೇತ್ರ, ಶ್ರೀಕಾಳಹಸ್ತಿ ಕ್ಷೇತ್ರ, ನಾಗಲಮಡಿಕೆ, ಹೀಗೆ ಈ ನಾಗಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಮುಡುಪು ಕಟ್ಟಬಹುದು. ಹರಿಕೆ ಹೇಳಿಕೊಂಡು ಅದನ್ನು ತೀರಿಸಿಕೊಳ್ಳಬಹುದು. ಇಲ್ಲಿ ಹುಂಡಿಗೆ ಚಿನ್ನದ ಅಥವಾ ಬೆಳ್ಳಿಯ ನಾಗ ಮೊಟ್ಟೆ ಸಮರ್ಪಿಸಿದರೆ ಸಣ್ಣ ಪುಟ್ಟ ದೋಷಗಳು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಜಾತಕದಲ್ಲಿ ಸರ್ಪದೋಷ, ನಾಗದೋಷ ಮತ್ತು ಕಾಳಸರ್ಪದೋಷ ಪರಿಹಾರಕ್ಕೆ ನಾಗದೇವರ ಅಥವಾ ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ ನಡೆಯುವ ವಿಶಿಷ್ಟ ಪೂಜಾ ಪದ್ಧತಿಯೇ ಆಶ್ಲೇಷ ಬಲಿ ಪೂಜಾ. ಅನಾರೋಗ್ಯ, ವೈವಾಹಿಕ ಜೀವನದಲ್ಲಿ ಸಂಕಷ್ಟ, ಗಂಡು ಸಂತಾನ ಇಲ್ಲದಿರುವುದು, ಸಂತಾನಹೀನತೆ ಮುಂತಾದ ದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಮಾಡುತ್ತಾರೆ. ಸುಬ್ರಹ್ಮಣ್ಯ, ಕಾಳಸರ್ಪ ಮತ್ತು ಕುಜ ದೋಷ ತೊಂದರೆ ಇದ್ದರೆ ಇವರಿಗೆ ಪರಿಹಾರ ನೀಡುವುದು ಈ ಮೂಲಕವೇ. ಈ ಪೂಜೆ ವಿಧಿ ನಿಯಮದಂತೆ 8 ಜಾತಿಗಳ ನಾಗಗಳಾದಂತಹ ಸರ್ಪ, ಅನಂತ, ಶೇಷ, ಕಪಿಲ, ನಾಗ, ಕಾರ್ಕೋಟ, ಶಂಖಪಾಲ, ಬೋಧೋರ ಇವುಗಳಿಗೆ ಪ್ರಧಾನ ಹೋಮ, ಕಳಶ ಪೂಜೆ, ನವಶಕ್ತಿ ಪೂಜೆ, ಮಂಡಲ ಪೂಜೆ ಮುಂತಾದ 16 ರೀತಿಯ ಪೂಜಾಗಳನ್ನು ಈ ಮೂಲಕ ಬಲಿದಾನ ಕೊಡಲಾಗುತ್ತದೆ. ಈ ಪೂಜೆಗಳಲ್ಲಿ ಒಟ್ಟು 2 ಮಂಡಲಗಳನ್ನು ಬರೆಯಲಾಗುವುದು. ಬಲಬದಿಯಲ್ಲಿ 9 ಚೌಕಗಳು ಮತ್ತು ಎಡ ಮಂಡಲದ ಸುತ್ತ ನಾಗದೇವತೆಗಳ ಶರೀರ ರಚನೆ ಮತ್ತು ತುತ್ತುದಿಯಲ್ಲಿ ಹೆಡೆಯ ಚಿತ್ರ ಇರುತ್ತದೆ. ಬಲಬದಿಯ ಮಂಡಲದಲ್ಲಿರುವ 9 ಚೌಕಗಳಲ್ಲಿ 9 ಪ್ರಧಾನ ದೇವತೆಗಳನ್ನು ಕೂಡ ಆಹ್ವಾನಿಸಲಾಗುತ್ತದೆ. ಮಂಡಲದ ಮಧ್ಯೆ 52 ಚೌಕಗಳಲ್ಲಿ ನಾಗದೇವರ ವಿವಿಧ ಅವತಾರಗಳ ಸ್ಥಾನಗಳಿರುತ್ತವೆ. ಮೊದಲ ಮಂಡಲದ 9 ಮತ್ತು ಎರಡನೇ ಮಂಡಲದ 76 ಸ್ಥಾನಗಳಲ್ಲಿ ಕಲ್ಪೋಕ್ತ ಪೂಜೆ ಮುಂತಾದ ವಿಧಿವಿಧಾನ ಪಡೆದು ಪ್ರತಿಯೊಂದು ಚೌಕದಲ್ಲೂ ದರ್ಬೆ ಮೇಲೆ ಪಿಂಡ, ಅದರ ಮೇಲೆ ಅಪ್ಪ ಮತ್ತು ತುಪ್ಪದ ದೀಪ, ಹೂವು ಕೂಡ ಇಡಲಾಗುವುದು. ಶ್ರದ್ಧೆ ಭಕ್ತಿಯಿಂದ ಯಾರು ಆಶ್ಲೇಷ ಪೂಜೆ ಮಾಡುತ್ತಾರೋ ಅವರ ಎಲ್ಲ ಮನದಾಸೆಗಳನ್ನು ಸುಬ್ರಹ್ಮಣ್ಯ ನಾಗದೇವರು ನಡೆಸಿಕೊಡುತ್ತಾನೆ ಎನ್ನುವ ಅಪಾರ ನಂಬಿಕೆ ಇದೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ದೋಷಗಳು ಇದ್ದರೆ, ಸರ್ಪದೋಷದ ಮೇಲೆ ನಂಬಿಕೆ ಇದ್ದು ಆಶ್ಲೇಷ ಬಲಿ ಪೂಜೆಯನ್ನು ಮಾಡಬೇಕೆಂದು ನೀವು ಬಯಸಿದ್ದರೆ ದಯವಿಟ್ಟು ಘಾಟಿ ಸುಬ್ರಹ್ಮಣ್ಯ, ನಾಗಲಮಡಿಕೆ, ಶ್ರೀಕಾಳಹಸ್ತಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟು ಈ ಪೂಜೆಯನ್ನು ನೀವು ನೆರವೇರಿಸಬಹುದೆಂದು ಈ ಮೂಲಕ ನಾವು ಹೇಳಲು ಬಯಸುತ್ತೇವೆ. ಸ್ನೇಹಿತರೆ, ಇಂತಹದೇ ಹಲವಾರು ಕುತೂಹಲಕಾರಿ ಹಾಗೂ ಅಚ್ಚರಿಯ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.